ಕಾಮಿಡಿ ಕಿಲಾಡಿ ರಾಕೇಶ್ ಪೂಜಾರಿ ಹಠಾತ್ತನೆ ಸಾವನ್ನಪ್ಪಿದ್ದು, ಈ ಮಧ್ಯೆ ರಾಕೇಶ್ ಪೂಜಾರಿ ನಿಧನದ ಬಳಿಕ ಚಿತ್ರತಂಡ ತೋರಿದ ವರ್ತನೆಯಿಂದ ಆಪ್ತ ಸ್ನೇಹಿತ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಪ್ಯಾಕು ಹಿತೇಶ್ ಬೇಸತ್ತಿದ್ದಾರೆ. ಸಿನಿಮಾದ ಕಲಾವಿದ ರಾಕೇಶ್ ಪೂಜಾರಿ ಸಾವನ್ನಪ್ಪಿದ್ರು. ಶೂಟಿಂಗ್ ಮುಂದುವರೆಸಿದ ಚಿತ್ರತಂಡವೊಂದರ ವಿರುದ್ಧ ಪ್ಯಾಕು ಹಿತೇಶ್ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮ್ಮ ಸಿನಿಮಾ ಅಂತ ಹೇಳಿದವರು ಅವರ ಸಿನಿಮಾದಲ್ಲಿ ಕೆಲಸ ಮಾಡಿದ ಕಲಾವಿದ ಇನ್ನಿಲ್ಲ ಎಂದಾಗ ಅವರು ಮಾಡಿದ್ದು ಸಂತಾಪವಲ್ಲ, ಬದಲಿಗೆ ಶೂಟಿಂಗ್ ಎಂತ ಅವಸ್ಥೆ, ಕಮರ್ಷಿಯಲ್ ಮೈಂಡ್, ಕಲಾವಿದನಿಗೆ ಬೆಲೆ ಇಲ್ಲ, ಮಿಸ್ ಯು ರಾಕಿ ಅಂತ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಹಾಸ್ಯ ಕಲಾವಿದ ಪ್ಯಾಕು ಹಿತೇಶ್ ಬರೆದುಕೊಂಡಿದ್ದಾರೆ. ರಾಕೇಶ್ ಪೂಜಾರಿ ಅಭಿನಯಿಸ್ತಾ ಇದ್ದ ಚಿತ್ರವೊಂದರ ತಂಡದ ವಿರುದ್ಧ ಪ್ಯಾಕು ಹಿತೇಶ್ ತಮ್ಮ ಸಿಟ್ಟು, ಹತಾಶೆಯನ್ನ ಹೊರಹಾಕಿರುವುದು ಸ್ಪಷ್ಟ. ಆದರೆ ಅದು ಯಾವ ಚಿತ್ರತಂಡದ ವಿರುದ್ಧ ಅಂತ ಹಿತೇಶ್ ಬಹಿರಂಗಪಡಿಸಿಲ್ಲ. ಆದರೆ ಕಾಂತಾರ ಚಾಪ್ಟರ್ 1 ಚಿತ್ರದಲ್ಲಿ ಅಭಿನಯಿಸಿದ್ದು, ಮೇ 11ರಂದು ಬೆಳಿಗ್ಗೆ ಕಾಂತಾರ ಚಾಪ್ಟರ್ 1 ಸಿನಿಮಾದ ಶೂಟಿಂಗ್ನಲ್ಲಿ ರಾಕೇಶ್ ಪೂಜಾರಿ ಭಾಗವಹಿಸಿದ್ರು. ಆ ಚಿತ್ರದಲ್ಲಿ ರಾಕೇಶ್ ಪೂಜಾರಿಗೆ ಒಳ್ಳೆಯ ಪಾತ್ರ ಸಿಕ್ಕಿತ್ತು. ಇಡೀ ಸಿನಿಮಾದಲ್ಲಿ ಇರುವಂತಹ ಪಾತ್ರ ಅದು ಅಂತ ಆಪ್ತ ಸ್ನೇಹಿತರು ಮಾಧ್ಯಮಗಳಿಗೆ ತಿಳಿಸಿದ್ರು. ಆದರೆ ಕಾಂತಾರ ಚಾಪ್ಟರ್ 1 ಚಿತ್ರದಲ್ಲಿ ರಾಕೇಶ್ ಪೂಜಾರಿ ನಟಿಸಿದ್ದು ಚಿಕ್ಕ ಪಾತ್ರದಲ್ಲಿ. ಏಪ್ರಿಲ್ನಲ್ಲಿಯೇ ಅವರ ಭಾಗದ ಶೂಟಿಂಗ್ ಮುಗಿದಿತ್ತು ಅಂತ ಚಿತ್ರತಂಡ ಸ್ಪಷ್ಟನೆ ನೀಡಿದೆ.